ಗೋವನಿತಾಶ್ರಯ ಟ್ರಸ್ಟ್ ಮಂಗಳೂರು ಹಾಗೂ ವಿಶ್ವ ಹಿಂದೂ ಪರಿಷತ್ ಸೇವಾ ಪ್ರಕಲ್ಪ ವತಿಯಿಂದ 20 ಸಂವತ್ಸರಗಳ ಸಾರ್ಥಕ ಗೋ ಸೇವೆಯ ಪ್ರಯುಕ್ತ ಬೃಹತ್ ಗೋಮಂಡಲ ಕಾರ್ಯಕ್ರಮ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಗಣ್ಯರನ್ನ ಕುಂಭ ಸ್ವಾಗತದಿಂದ ಬರಮಾಡಿಕೊಂಡು ಮೊದಲಿಗೆ ದೇವರಿಗೆ ಪೂಜೆಯನ್ನ ಸಲ್ಲಿಸಿ ಬಳಿಕ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದ ಮಠಾಧೀಶರಾದ ಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಗೋವಿಗೆ ಗೋಗ್ರಸ ನೀಡಿ ಪೂಜೆಯನ್ನ ಸಲ್ಲಿಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯರಾದ ಡಾ ಡಿ ವೀರೇಂದ್ರ ಹೆಗಡೆಯವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ, ಗೋವನಿತಾಶ್ರಯ ಟ್ರಸ್ಟ್ ಎನ್ನುವ ಹೆಸರಿದೆ. ಆದರೆ ಗೋವನಿತೆಯರಿಗೆ ನಾವು ಆಶ್ರಯ ಕೊಡ್ತಾ ಇದ್ದೇವೋ ಅಥವಾ ಅವರು ನಮಗೆ ಆಶ್ರಯ ಕೊಡ್ತಾ ಇದ್ದಾರೋ ಅನ್ನೋದು ಮೂಲಭೂತ ಪ್ರಶ್ನೆಯಾಗಿದೆ. ಈ ಪ್ರಸ್ತುತ ಸಮಾಜದಲ್ಲಿ ಎಲ್ಲಾ ವಸ್ತುಗಳಿಗೆ ಪರ್ಯಾಯ ವಸ್ತುಗಳು ಬಂದಿವೆ. ಆದರೆ ಹಾಲಿಗೆ ಯಾವುದೇ ಪರ್ಯಾಯ ವಸ್ತು ಪ್ರಪಂಚದಲ್ಲಿ ಯಾರೂ ಕಂಡುಹಿಡಿದಿಲ್ಲ. ಆಲ್ಕೋಹಾಲ್ ಇಲ್ಲದೆ ಬದುಕಬಹುದು, ಆದರೆ ಹಾಲಿಲ್ಲದೆ ಬದುಕೋದು ಕಷ್ಟ. ಅಷ್ಟರ ಮಟ್ಟಿಗೆ ನಾವು ಗೋವಿನ ಅರಣ್ಯದಲ್ಲೇ ಇದ್ದೇವೆ ಅಂತ ಹೇಳಿದ್ರು. ಇವತ್ತಿನ ದಿನಮಾನ್ಯದಲ್ಲಿ ವಿಶ್ವದಲ್ಲಿ ಎಲ್ಲ ವಸ್ತುಗಳ ಬದಲಾವಣೆ ಆಗಿದೆ, ಪರಿವರ್ತನೆ ಆಗಿದೆ. ಅಕ್ಕಿಗೆ ಬದಲಾಗಿ ಬೇರೆ ವಸ್ತುಗಳು ಬಂದಿದೆ. ಜೋಳ, ಗೋಧಿ ಮುಂತಾದ ವಸ್ತುಗಳಿಗೆ ಪರ್ಯಾಯವಾಗಿ ಬೇರೆ ಆಹಾರಗಳು ಬಂದಿದೆ. ಇವತ್ತು ಸಿರಿಧಾನ್ಯಗಳು ಅಂಥೇಳಿ 9 ವಿಧವಾದ ಧಾನ್ಯಗಳನ್ನು ನಾವು ಮತ್ತೆ ಬಳಕೆ ಪ್ರಾರಂಭಿಸಿದ್ದೇವೆ. ವಿಶ್ವದಲ್ಲಿ ಯಾವ್ಯಾವುದೋ ಹೊಸ ಆಹಾರಗಳನ್ನು ಸೃಷ್ಟಿ ಮಾಡ್ತಾರೆ. ಮದ್ಯದಲ್ಲಿ ಅಂತೂ ಹೊಸ ರೀತಿಯ ಮದ್ಯಪಾನ ಮಾಡುವಂಥ ಮದ್ಯಪಾನಿಗಳಿಗೆ ಹೊಸ ರೀತಿಯ ಮದ್ಯಗಳು ದೊರಕ್ತಾ ಇದೆ. ಆದರೆ ಹಾಲಿಗೆ ಪರ್ಯಾಯವಾದಂಥ ಇನ್ನೊಂದು ವಸ್ತು ಪ್ರಪಂಚದಲ್ಲಿ ಇದುವರೆಗೆ ಯಾರೂ ಕೊಡಲಿಕ್ಕೆ ಆಗಲಿಲ್ಲ. ಬಹುಶಃ ಆಲ್ಕೋಹಾಲ್ ಇಲ್ಲದೆ ಬದುಕಬಹುದು, ಹಾಲಿಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ. ಬಳಿಕ ವಿಶ್ವ ಹಿಂದೂ ಪರಿಷತ್ ಗೋರಕ್ಷಾ ವಿಭಾಗದ ಕೇಂದ್ರೀಯ ಉಪಾಧ್ಯಕ್ಷರಾದ ಮಾನವೀಯ ಶ್ರೀ ಹುಕಿನ್ ಚಂದ್ ಸಾವಲಾಜಿ ಮಾತನಾಡಿ, ಶ್ರೀ ಶ್ರೀ ಮುಕ್ಕಪ್ಪ ಸ್ವಾಮೀಜಿಯವರ ದರ್ಶನ ಪಡೆದು ನಾನು ಧನ್ಯನಾದೆ. ನಂದಿ ಮಹಾರಾಜ್ ಮಠದ ಸ್ವಾಮೀಜಿಯಾಗಿರೋದು ಕರ್ನಾಟಕಕ್ಕೆ ದಿವ್ಯ ಪರಂಪರೆಗೆ ಸಾಕ್ಷಿ. ಜೀವನದಲ್ಲಿ ಪ್ರಕೃತಿ, ಸಂಸ್ಕೃತಿ, ವಿಕೃತಿ 3 ವಿಧವಿದೆ. ಪ್ರಕೃತಿ ಹಸಿವು, ಸಂಸ್ಕೃತಿ ಹಂಚಿ ತಿನ್ನೋದು, ವಿಕೃತಿ ಕಸಿದುಕೊಂಡು ತಿನ್ನೋದು ಅಂತ ಹೇಳಿದ್ರು. 3 शब्द आपने सुने होंगे संस्कृति की व्याख्या करते समय. प्रकृति, संस्कृति और विकृति. भूख लगना ये प्रकृति है, बांट कर खाना ये संस्कृति है और छीन कर खाना ये विकृति है. गाय के साथ भी ऐसा ही है. दूध पीना ये प्रकृति है, सेवा पूजा ये संस्कृति है, हत्या ये विकृति है. मेरा निवेदन है, इस देश से हत्या ये विकृति को मिटाना आज के युग का आह्वान है. ಇನ್ನು ಗೋವನಿತಾಶ್ರಯ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಹಾಗೂ ವಿಶ್ವ ಹಿಂದೂ ಪರಿಷತ್ ಸೇವಾ ಪ್ರಕಲ್ಪ ವತಿಯಿಂದ 20 ಸಂವತ್ಸರಗಳ ಸಾರ್ಥಕ ಗೋ ಸೇವೆಯ ಪ್ರಯುಕ್ತ ಬೃಹತ್ ಗೋಮಂಡಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಹಿಂದೂ ಸಂಸ್ಕೃತಿಯ ಪ್ರಕಾರ ಗೋವಿಗೆ ವಿಶೇಷ ಸ್ಥಾನಮಾನವಿದೆ. ಈ ನಿಟ್ಟಿನಲ್ಲಿ ಗೋವನ್ನು ರಕ್ಷಣೆ ಮಾಡುವ ಹೊಣೆ ನಮ್ಮೆಲ್ಲರದು ಎಂಬ ಒಕ್ಕೊರಲಿನ ಕೂಗು ಕೇಳಿಬಂತು. ಈ ಸಂದರ್ಭ ಶಾಸಕರಾದ ವೇದವ್ಯಾಸ್ ಕಾಮತ್, ರಾಜೇಶ್ ನಾಯ್ಕ್, ಅಧ್ಯಕ್ಷರಾದ ಪ್ರೊಫೆಸರ್ ಎಂಬಿ ಪುರಾಣಿಕ್, ಪ್ರಧಾನ ಕಾರ್ಯದರ್ಶಿ ಡಾ ಪಿ ಅನಂತಕೃಷ್ಣ ಭಟ್, ಟ್ರಸ್ಟಿ ಶ್ರೀಧರ್ ಭಟ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.